ಅಂದರೆ ಕರ್ನಾಟಕ ರಾಜ್ಯ ರಾಜಕೀಯದ ಅಜಾತ ಶತ್ರು ಎಂದೇ ಬಿಂಬಿತರಾಗುತ್ತಿರುವ ಸನ್ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಅವರ ಇವತ್ತು ಹುಟ್ಟಿದ ದಿನ. ಪ್ರಪ್ರಥಮವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ, ಇನ್ನಷ್ಟು ಭವಿಷ್ಯದಲ್ಲಿ ಇನ್ನಷ್ಟು ಉಜ್ವಲ ಹುದ್ದೆಗಳನ್ನು ನಿಭಾಯಿಸಲು ಭಗವಂತನು ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಶಕ್ತಿಯನ್ನು ನೀಡಲಿ ಎಂಬುದು ನನ್ನ ಪ್ರಪ್ರಥಮ ಪ್ರಾರ್ಥನೆ. ಕಲ್ಲಾಪಿನಲ್ಲಿ ಈ ದಿನದಲ್ಲಿ ನಡೆಯುತ್ತಿರುವ ಈ ಸಭೆ ಒಂದು ನಮ್ಮ ಊರಿಗೆ ಇದೊಂದು ಮೈಲಿಗಲ್ಲು. ಶಾಸಕ ಯು ಟಿ ಖಾದರ್, ಸ್ಪೀಕರ್ ಯು ಟಿ ಖಾದರ್ ಅವರ ಅಧೀನದಲ್ಲಿ ಹಲವಾರು ಯೋಜನೆಗಳು, ಹಲವಾರು ರಸ್ತೆಗಳು ನಮ್ಮ ಕಲ್ಲಾಪು ಪ್ರದೇಶಕ್ಕೆ ಈಗಾಗಲೇ ಮಂಜೂರಾಗಿದೆ. ಹಲವಾರು ಕೆಲಸಗಳು, ಕಾರ್ಯಗಳು ಆರಂಭಗೊಂಡಿದೆ. ಈ ದಿನದಲ್ಲಿ ನಾನು ಹೆಚ್ಚೇನು ಮಾತನಾಡುವ ಸಂದರ್ಭದಲ್ಲಿಲ್ಲ, ಏಕೆಂದರೆ ನಮ್ಮ ಮುಂದೆ ಮಾತನಾಡಲಿಕ್ಕೆ ಧಾರಾಳ ನಮ್ಮ ಅತಿಥಿಗಳು, ನಮ್ಮ ಹಿರಿಯರು ಎಲ್ಲರೂ ಬಂದು ಆಸೀನರಾಗಿದ್ದಾರೆ. ಆದ್ದರಿಂದ ಹೆಚ್ಚೇನು ಹೇಳಲ್ಲ. ನನ್ನ ಕರ್ತವ್ಯ ಇವರಿಗೆಲ್ಲರಿಗೂ ಹೃದಯ ಸ್ಪರ್ಶ ಸ್ವಾಗತಗಳನ್ನು ಬಯಸುವುದು ಮಾತ್ರ. ನಮ್ಮ ಈ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಅಧ್ಯಕ್ಷರಾಗಿರುವಂತಹ ರಮೇಶ್ ಶೆಟ್ಟಿ ಬೋಳ್ಯಾರ್ ಹಲವಾರು ಉತ್ತಮ ಯೋಜನೆ ಕಾರ್ಯಕ್ರಮಗಳ ಮೂಲಕ ಉಳ್ಳಾಲ ಕಾಂಗ್ರೆಸ್ಸನ್ನು ಮೇಲೆತ್ತುವಂತಹ ಹಲವು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇವರ ಈ ಆಡಳಿತ ಅವಧಿಯಲ್ಲಿ ಹಲವಾರು ಯೋಜನೆಗಳು, ಕಾರ್ಯಕ್ರಮಗಳು, ಹಲವಾರು ಸಭೆಗಳು ಈಗಾಗಲೇ ಪ್ರಖ್ಯಾತಿಗೊಂಡಿದೆ. ಆದ್ದರಿಂದ ರಮೇಶ್ ಶೆಟ್ಟಿ ಬೋಳ್ಯಾರ್ ಅವರಿಗೆ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಎರಡನೆಯದಾಗಿ ನಮ್ಮ ಮಾಜಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಈಗ ಪ್ರಸ್ತುತವಾಗಿ ಮುಡಾ ಅಧ್ಯಕ್ಷರಾಗಿರುವ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಶ್ರೀ ಸದಾಶಿವ ಉಳ್ಳಾಲ್ ಇವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಅದೇ ರೀತಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು, ನಮ್ಮ ಯು ಟಿ ಖಾದರ್ ಅವರ ಆಪ್ತರು, ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಶ್ರೀ ಕುಂಜಿಮೋನೂರವರು, ಶ್ರೀ ಮೋನಕ್ಕ ಪಾವೂರ್ ಇವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಉಳ್ಳಾಲ ನಗರದ ಮಹಿಳಾ ಕಾರ್ಯಕರ್ತರ ಅಧ್ಯಕ್ಷೆಯಾಗಿರುವ ಅಮಿತಾ ಅಶ್ವಿನಿ ತೊಕ್ಕೊಟ್ ಇವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಅದೇ ರೀತಿ ಸೋಮೇಶ್ವರ ಪುರಸಭೆಯ ಸದಸ್ಯರಾಗಿರುವ ಪುರುಷೋತ್ತಮ್ ರವರು ಅವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಕಲ್ಲಾಪು ಮಸೀದಿಯ ಅಧ್ಯಕ್ಷರಾಗಿದ್ದಾರೆ ಹಮೀದ್, ಅವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಕಲ್ಲಾಪು ಮಸೀದಿಯ ಮಾಜಿ ಸಮಿತಿ ಸದಸ್ಯರು, ಈಗ ಹಿದಾಯತ್ ನಗರದಲ್ಲಿರುವ ಕುಂಜುಮೋನಾಕರ್ ಅವರು, ಇವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಉಳ್ಳಾಲ NSUI ಇದರ ಸಕ್ರಿಯ ಅಧ್ಯಕ್ಷರಾಗಿರುವ ಶಾಹಿಲ್ ಮಂಚಿಲ ಇವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಲೇಬರ್ ಸೆಲ್ ಅಸಂಘಟಿತ ಕಾರ್ಮಿಕ ವಲಯ ಉಳ್ಳಾಲ ಇದರ ಅಧ್ಯಕ್ಷರಾಗಿರುವ ಅಶ್ರಫ್ ಉಳ್ಳಾಲ್ರವರು, ಇವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮೆಲ್ಲರಿಗೂ ಚಿರಪರಿಚಿತರು, ನಮಗೂ ಆತ್ಮೀಯರಾಗಿರುವ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಪ್ರಧಾನ ಕಾರ್ಯದರ್ಶಿ, ನಾವು ಯಾವುದೇ ಸಮಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಅವರು ನಮಗೆ ಮಾಡಿಕೊಡುವವರು ಮನ್ಸೂರ್ ಮಂಚಿಲ, ಇವರಿಗೂ ನಾನು ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ನಾನು ಹೃದಯ ಸ್ಪರ್ಶ ಸ್ವಾಗತ ಬಯಸುತ್ತೇನೆ. ನಮ್ಮ ಕಲ್ಲಾಪು ಅಂಬಟೆಡ್ಡಿ ವಾರ್ಡ್ನ ಮುಖ್ಯಸ್ಥರಾಗಿರುವ ಆಸಿಫ್ ಅಂಬಟೆಡ್ಡಿ ಅವರಿದ್ದಾರೆ, ಅವರಿಗೂ ನಾನು ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಪಟ್ಲದ ನಮ್ಮ ನಗರಸಭೆಯ ಸದಸ್ಯರಾಗಿರುವಂತಹ ಬಾಜಲ್ ಡಿಸೋಜರ್ ಅವರಿದ್ದಾರೆ, ಅವರಿಗೂ ಹೃದಯ ಸ್ಪರ್ಶ ಸ್ವಾಗತಗಳನ್ನು ಬಯಸುತ್ತೇನೆ. ಅದೇ ರೀತಿ ಸೋಷಲ್ ಫಾರೂಕ್ರವರು, ಜಿಯಾದ್ ಸೇರಿದಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕಲ್ಲಾಪಿನ ಎಲ್ಲ ಸರ್ವ ಕಾರ್ಯಕರ್ತರಿಗೂ ನಮ್ಮ ಖಾದರ್ ಅಭಿಮಾನಿಗಳಿಗೂ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಮುಂದೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ನಮ್ಮ ಸದಾಶಿವ್ ಉಳ್ಳಾಲ್ರವರನ್ನು ನಾನು ಹೃದಯ ಸ್ಪರ್ಶಿಯಾಗಿ ಆಹ್ವಾನಿಸುತ್ತೇನೆ. ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಹುಟ್ಟುಹಬ್ಬ ದಿನ. ಈ ಹುಟ್ಟುಹಬ್ಬ ದಿನದ ಆಚರಣೆಯನ್ನು ಆಚರಿಸುವಂಥ ಸಂದರ್ಭದಲ್ಲಿ ಮತ್ತು ಪಕ್ಷ ಸಂಘಟನೆ ಬಗ್ಗೆ ಇಲ್ಲಿ ಸೇರಿರುವ ಈ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿ ಬೋಳಿಯಾರ್ ಅವರೇ, ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು, ಪಕ್ಷದ ಹಿರಿಯ ಧುರೀಣರಾದಂಥ ಮೋಹನ್ರವರೇ, ಅದೇ ರೀತಿ ಸೋಮೇಶ್ವರ ಪುರಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಪುರುಷೋತ್ತಮ್ ಶೆಟ್ಟಿಯವರೇ, ಕಲ್ಲಾಪ್ ದರ್ಗದ ಅಧ್ಯಕ್ಷರೇ ಹಮೀದ್ರವರೇ, ಕಲ್ಲಾಪ್ ದರ್ಗದ ಅಧ್ಯಕ್ಷರಾದಂಥ ಹಮೀದ್ರವರೇ, ಅದೇ ರೀತಿ NSUIನ ಅಧ್ಯಕ್ಷರಾದಂಥ
ಸಾಯಿದ್ರವರೇ, ಉಳ್ಳಾಲ ನಗರಸಭೆಯ ಕೌನ್ಸಿಲರಾದಂಥ ಬಾಸಿಲ್ ಡಿಸೋಜರವರೇ, ಅದೇ ರೀತಿ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾದಂಥ ಅಶ್ರಫ್ರವರೇ, ಅದೇ ರೀತಿ ನಮ್ಮ ಈ ಭಾಗದ ಕೌನ್ಸಿಲರು ಆದಂಥ ಉಸ್ಮಾನ್ ಕಲ್ಲಾಪ್ರವರೇ, ದರ್ಗದ ಮಾಜಿ ಅಧ್ಯಕ್ಷರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಧುರೀಣರುಗಳೇ, ಇಲ್ಲಿ ಖಾದರ್ರವರ ಹಿತೈಷಿಗಳೇ ಮತ್ತು ಸೇರಿರತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ಮುಖಂಡರೇ, ಈ ಪರಿಸರದಲ್ಲಿ ಉಳ್ಳಾಲ ಕ್ಷೇತ್ರ ಅಂದರೆ ಈಗ ಮಂಗಳೂರು ಕ್ಷೇತ್ರ ಆಗಿದೆ. ಮಂಗಳೂರು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ರವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸನ್ಮಾನ್ಯ ಉಸ್ಮಾನ್ ಕಲ್ಲಾಪ್ ಮತ್ತು ಆಸಿಫ್ ಮತ್ತು ಇತರ ನಾಯಕರ ಸಹಭಾಗಿತ್ವದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಅವರಿಗೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ಶುಭಾಶಯವನ್ನು ಕೋರಿಕೊಂಡು ಭಗವಂತನು ಅವರಿಗೆ ಹೆಚ್ಚಿನ ಸೇವೆ ಮಾಡಲು ಅವಕಾಶ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಸನ್ಮಾನ್ಯ ಖಾದರ್ರವರ ಬಗ್ಗೆ ತಮಗೆಲ್ಲ ತಿಳಿದಿದೆ. ಇವತ್ತು ರಾಷ್ಟ್ರದಲ್ಲಿ ಮತ್ತು ಮಾತ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಒಬ್ಬ ವಿಧಾನಸಭೆಯ ಸ್ಪೀಕರ್ ಯಾವ ರೀತಿ ಕೆಲಸ ಮಾಡ್ಬೋದು ಎಂಬುದನ್ನು ತೋರಿಸಿಕೊಟ್ಟ ಏಕೈಕ ವ್ಯಕ್ತಿ ಈ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲಿ ಇದ್ದರೆ ಅದು ಸನ್ಮಾನ್ಯ ಯು ಟಿ ಖಾದರ್ರವರು. ದೇಶದ ಒಳಗಡೆ ಇರತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಮಾತ್ರ ಅಲ್ಲದೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಸುತ್ತುವರಿದುಕೊಂಡು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವತ್ತು ಕರ್ನಾಟಕದ ಸ್ಪೀಕರ್ಸ್ ಭಾಗವಹಿಸುವಂಥ ಅವಕಾಶ, ಸ್ಪೀಕರ್ ಸಮಾವೇಶ ಮಾಡುವಂಥ ಅವಕಾಶ ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಯು ಟಿ ಖಾದರ್ರವರ ಅವಧಿಯಲ್ಲಿ ಆಗಿದೆ. ಹಿಂದೆಂತೂ ಆಗಲೇ ಇಲ್ಲ, ಮುಂದಿನ ದಿನ ಹೇಗೆಂತೆ ಹೇಳಿಕೆ ಬರೋದಿಲ್ಲ. ಇದೊಂದು ದೊಡ್ಡ ಮಹತ್ವದಾದಂಥ ಒಂದು ಸಭೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಗುರುತಿಸಬೇಕು ಅಂತಾದರೆ, ಈ ಭಾಗದ ಶಾಸಕರು ಅಂತಾದರೆ ಅವರು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳುವಂಥ ಮಾತಿಷ್ಟೇ ಖಾದರ್ರವರು, ಇದು ನನಗೆ ಸಂದ ಗೌರವ ಅಲ್ಲ, ನನ್ನ ಪ್ರತಿಯೊಬ್ಬ ಮತದಾರರಿಗೆ ಸಿಗುವಂಥ ಗೌರವ ಅಂತ. ಇದು ನಾವು ತಿಳ್ಕೊಳ್ಬೇಕು. ಈ ಮಾತನ್ನು ಯಾರು ಆಡ್ತಾರೆ ಅವರು ನಿಜವಾಗಿ ಅವರ ಮನಸ್ಸಲ್ಲಿ ಏನಿರ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಪ್ರತಿಯೊಬ್ಬನಿಗೂ ಕೂಡ ಒಬ್ಬ ಕಾರ್ಯಕರ್ತನಿಗೆ ಗೌರವ ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಉತ್ತಮ ಕೆಲಸಗಳನ್ನು ಮಾಡಲಿಕ್ಕಿದ್ದು ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ನೇತೃತ್ವವನ್ನು ನೀಡಿ ಮತ್ತು ಈ ಭಾಗದ ಜನರು, ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಕೈ ಬಿಡಲಿಲ್ಲ, ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸ್ತಾರೆ ಎಂಬ ಆ ವಿಶ್ವಾಸವನ್ನು ಇಟ್ಟುಕೊಂಡು ತಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡೋಣ. ಸನ್ಮಾನ್ಯ ಖಾದರ್ ಸಾಹೇಬರಿಗೆ ಭಗವಂತನು ಆಶೀರ್ವಾದ ಮಾಡಿಕೊಂಡು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇಲ್ಲಿ ಬಂದು ನಿಮ್ಮೊಂದಿಗಿದ್ದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದೆ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ, ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವ ಮೊನಾಕ ಪಾವೂರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತಾರೆ. ಅಧ್ಯಕ್ಷಸ್ಥಾನ ವಹಿಸಿದಂಥ ನನ್ನ ಆತ್ಮೀಯರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ, ಮೋಡ ಅಧ್ಯಕ್ಷರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದ ಸದಾಶಿವ ಉಳ್ಳಾಲ್ರವರೇ, ನಗರ ಅಧ್ಯಕ್ಷರ ಮಹಿಳಾ ಅಧ್ಯಕ್ಷರಾದ ಅಮಿತರವರೇ, ಅಶ್ರಫ್ರವರೇ, ಬಾಜಿಲ್ ಡಿಸೋಜರವರೇ, ಸಾಯಿಲ್ ಮಂಚಿರವರೇ, ಅದೇ ರೀತಿ ನಮ್ಮ ಕಲ್ಲಾಪ್ ಜುಮಾ ಮಸೀದಿಯ ಅಧ್ಯಕ್ಷರಾದ ಹಮೀದ್ರವರೇ, ನಮ್ಮ ಉಳ್ಳಾಲ ಪುರಸಭೆಯ ಉಳ್ಳಾಲ ಬ್ಲಾಕಿನ ಕ್ರಿಶ್ಚಿಯನ್ ಘಟಕದ ಅಧ್ಯಕ್ಷರು, ಕೊಟಗಾರ್ ಪಟ್ಟಣ ಪಂಚಾಯತಿನ ಸೋಮೇಶ್ವರದ ನಗರಸಭೆಯ ಸದಸ್ಯರು, ಕೃಷಿ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ ಶೆಟ್ಟಿಯವರೇ, ಈ ಪ್ರದೇಶದ ಎಲ್ಲ ಜಾತಿ ಧರ್ಮದವರ ಪ್ರೀತಿಯನ್ನು ಗೆದ್ದು ಕಳೆದ ಬಾರಿ ಕಾರಣಾಂತರದಿಂದ ಅಲ್ಪ ಸ್ವಲ್ಪ ಮತದಲ್ಲಿ ಸೋತು ಈ ಒಂದು ವಾರ್ಡಿನಲ್ಲಿ ಕತ್ತಲೆ ಮಾಡಿದ್ದಾರೆ. ಅದು ಸಹ ಖಂಡಿತವಾಗಿ ಕಲ್ಲಾಪ್ ವಾರ್ಡಿನವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳಷ್ಟು ಶ್ರಮಪಟ್ಟಿದ್ದಾರೆ. ಆದರೆ ಒಳಗಿಂದ ಒಳಗೆ ನಡೆದಂಥ ಸಂಚು ನಮ್ಮ ಕಾರ್ಯಕರ್ತರಿಗೂ ಗೊತ್ತಿಲ್ಲ, ಅಭ್ಯರ್ಥಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದರೆ ಬ್ಲಾಕಿನ ವಾರ್ಡಿನವರು ಖಂಡಿತವಾಗಿ ಭಾಳಷ್ಟು ಒಳ್ಳೆಯವರು, ಹಿರಿಯರು, ಯುವಕರು. ಕಲ್ಲಾಪನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರಾರಂಭವಾಗುವುದು ಕಲ್ಲಾಪಿನಿಂದ. ಅದಕ್ಕಾಗಿ ಕಲ್ಲಾಪಿನ ಮತದಾರರು ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಮುಂದಿನ ಸಲ ಈ ವಾರ್ಡಲ್ಲಿ ಕಾಂಗ್ರೆಸ್ ಪಕ್ಷ ಪತಾಕಿ ಹಾರಿಸ್ತದೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ.
ಹಾಗಾಗಿ ಜಾಸ್ತಿಯನ್ನು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಉಸ್ಮಾನ್ ಕಲ್ಲಾಪುರವರು ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ, ಭಾಳಷ್ಟು ಸಂತೋಷವಾಯಿತು. ರಾಜ್ಯದ ಸ್ಪೀಕರ್ ಆಗಿ ದೇಶದ ಉದ್ದಗಲಕ್ಕೂ ಯು ಟಿ ಖಾದರ್ ಅವರ ಬಗ್ಗೆ ನಾನು ಹೇಳುವುದಕ್ಕಿಂತ ಜಾಸ್ತಿ ಸಭೆಯಲ್ಲಿದ್ದ ಎಲ್ಲ ಗಣ್ಯರು, ಹಿರಿಯರು, ಯುವಕರಿಗೆ ಗೊತ್ತಿದೆ. ನಾನಿಲ್ಲಿ ಹೇಳಿ ಏನೋ ಒಂದು ದೊಡ್ಡ ಜನ ಆಗಲಿಕ್ಕೆ ಹೋಗುವುದಿಲ್ಲ. ಅದು ನಿಮಗೆಷ್ಟು ಗೊತ್ತಿದೆ ಅಷ್ಟೇ ನಮಗೆ ಗೊತ್ತಿದೆ. ಇಡೀ ದೇಶದಲ್ಲಿ 30 ಆರೋಗ್ಯ ಸಚಿವರಿದ್ದರು, 30. ಅದರಲ್ಲಿ 18 ಜನ BJP ಆರೋಗ್ಯ ಸಚಿವರಿದ್ದರು. ಆದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ 30 ಆರೋಗ್ಯ ಸಚಿವರಲ್ಲಿ 18 ಜನ BJP ಆರೋಗ್ಯ ಸಚಿವರು ಇದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಧ್ಯಯನ ಮಾಡಿದಾಗ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್. ಆ ಕೇಂದ್ರದಿಂದ BJP ಪಕ್ಷವಾದರೂ ಸಾಧನೆಗೆ ಮಕ್ಷರ ಇಲ್ಲ. ಆದರೆ ಆ ಬಿರುದನ್ನು ಪಡೆಯುವುದಾದರೆ ಯು ಟಿ ಖಾದರ್ ಸಾಧನೆ ಸಣ್ಣದೇನಲ್ಲ. 4 ಖಾತೆಗಳನ್ನು, ಆರೋಗ್ಯ ಖಾತೆ, ನಗರಾಭಿವೃದ್ಧಿ ಖಾತೆ, ವಸತಿ ಖಾತೆ, 4 ಖಾತೆಗಳನ್ನು ಚಾಕಚಕ್ಯತೆಯಿಂದ ನಿರ್ಮಿಸಿ ಈ ರಾಜ್ಯದಲ್ಲಿಯೇ ಬದಲಾವಣೆ ತಂದಂಥ ಒಂದು ಶಾಸಕರು, ಸಚಿವರಿದ್ದರೆ ಅದು ಖಂಡಿತವಾಗಿ ಯು ಟಿ ಖಾದರ್ ಅವರು. ಹಾಗಾಗಿ ಇವತ್ತು ಅವರ ಹುಟ್ಟಿದ ದಿನ. ಖಂಡಿತವಾಗಿ ಅವರ ತಂದೆಯಾದ ಯು ಟಿ ಫರೀದ್ರವರಿಗೂ ಅವರ ತಾಯಿಯಾದ ಯು ಟಿ ನಸೀಮರವರಿಗೂ ನಾನು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಆದರ್ಶ ಮಗುವನ್ನು ಈ ಕ್ಷೇತ್ರಕ್ಕೆ ಯು ಟಿ ಫರೀದ್ರವರು, ಯು ಟಿ ನಸೀಮರವರು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ 2,10,000 ಸಾರ್ವಜನ ಮತದಾರರಿಗೆ ಒಂದು ವ್ಯಕ್ತಿಯನ್ನು ಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇವತ್ತು ರಾಜ್ಯದಲ್ಲಿ 30 ಸ್ಪೀಕರ್ಗಳಿದ್ದಾರೆ, ದೇಶದಲ್ಲಿ 30 ಸ್ಪೀಕರ್ ಯು ಟಿ ಖಾದರ್ ಅವರು. ಅಂಥ ಒಂದು ಸ್ಪೀಕರ್, ಇಡೀ ದೇಶದಲ್ಲಿ ಬದಲಾವಣೆ ಮಾಡಿದಂಥ ಒಂದು ಸ್ಪೀಕರ್ ಇದ್ದರೆ ಅದು ಯು ಟಿ ಖಾದರ್ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ವಿಧಾನಸಭಾ ಅದೆಷ್ಟೋ ಲಕ್ಷ ಜನ ಬೆಂಗಳೂರಿನ ಮಹಾನಗರ ಪಾಲಿಕೆಯವರು ಸಹ ವಿಧಾನಸೌಧ ಒಳಗೆ ಹೋಗಲಿಕ್ಕೆ ಕೆಲವರು ಇಚ್ಛಿಸಿಲ್ಲ, ಹೋಗಲೂ ಇಲ್ಲ. ಇಡೀ ಲಕ್ಷಗಟ್ಟಲೆ ಜನರನ್ನು ರಾಜ್ಯ ಸರ್ಕಾರದ ವಿಧಾನಸಭೆಯ ಒಳಗಡೆ ಯಾವುದೇ ಒಂದು ಅಂಜಿಕೆ ಇಲ್ಲದೆ ಧೈರ್ಯದಿಂದ ಸಾರ್ವಜನಿಕರನ್ನು ವಿಧಾನಸಭೆ ತೋರಿಸಿದ ಒಂದು ಶಾಸಕರು ಈ ದೇಶದಲ್ಲಿದ್ದರೆ ಅದು ಯು ಟಿ ಖಾದರ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಅಧ್ಯಕ್ಷರಿಗೆ 2-3 ಕಾರ್ಯಕ್ರಮ ಇದೆ. ಹಾಗಾಗಿ ನಾನು ನಮ್ಮ ಎಲ್ಲ ಈ ಪ್ರದೇಶದ ಮತದಾರರು ಯು ಟಿ ಖಾದರ್ಗೆ ಕೊಟ್ಟ ಗೌರವ ಖಂಡಿತವಾಗಿ ನಿಮ್ಮನ್ನು ಮರೆಯಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಬ್ಲಾಕಿನ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರಾದ ಸದಾಶಿವ ಉಳ್ಳಾಳ್ರವರು, ಮೂಡ ಅಧ್ಯಕ್ಷರು, ಖಂಡಿತವಾಗಿ ನಿಮಗೆಲ್ಲ ಎಷ್ಟು ಅಭಿನಂದನೆ ಕೊಟ್ಟರೂ ಸಾಕಾಗಲಿಕ್ಕಿಲ್ಲ. ಹಲವಾರು ವರ್ಷಗಳಿಂದ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಯು ಟಿ ಖಾದರ್ ಅವರ ಜೊತೆಯಲ್ಲಿ ನಿಂತು, ಯು ಟಿ ಫರೀದರ್ ಅವರ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಪೂರ ಗಣ್ಯರೇನು 3 ಸೇರಿದಿನ ಮಾತ ಬಿನ್ನೆರನು ಮೋಕೆಡೆದುಕೊಂಡು ಎನ್ನಪ್ಪ ಅಂತಾರೆ ಉಂತವೆ. ಜೈ ಕಲ್ಲಾಪು ಕಾಂಗ್ರೆಸ್ ಕಾರ್ಯಕರ್ತರು ಹುಟ್ಟುಹಬ್ಬ. ಈಗ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಳ್ಳಾಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿರುವ ಅಮಿತಾ ಮೇಡಮ್ ರವರನ್ನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮೂಡದ ಅಧ್ಯಕ್ಷರೇ ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರೇ, ಹಾಗೆ ನಮ್ಮ ಆತ್ಮೀಯರಾದಂತಹ ಉಸ್ಮಾನ್ ಕಲ್ಲಾಪ್ರವರೇ, ಹಾಗೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ,
ಬಹುಶಃ ಮಹಿಳಾ ಕಾರ್ಯಕರ್ತರು ಇಲ್ಲಿ ಕಾಣಿಸ್ತಿಲ್ಲ. ಸೊ ಆದಷ್ಟು ಇನ್ನು ಬರುವ ದಿನಗಳಲ್ಲಿ ಇಲ್ಲೊಂದು ಮಹಿಳೆ ವಾರ್ಡ್ನ ಒಂದು ಮಹಿಳಾ ಅಧ್ಯಕ್ಷೆ ಒಂದು ಮಾಡುವಂತಹ ಅಗತ್ಯ ಇದೆ. ಹಾಗೆ ಅದನ್ನು ಮಾಡಿದ ಕೂಡಲೇ ನನಗೊಂದು ನೀವು ತಿಳಿಸುವಂತಹ ಒಂದು ವಿಚಾರವನ್ನು ಮಾಡಿ. ಹಾಗೆ ನವೆಂಬರ್ 1ರಂದು ನಮ್ಮ UT ಖಾದರ್ ಸರ್ ಒಂದು ಕನಸಿನ ಯೋಜನೆ ಏನಿದೆ ಅಂದರೆ ಮಹಿಳಾ ಸಮಾವೇಶವನ್ನು ನಾವು ಯೂನಿಟಿ ಹಾಲಲ್ಲಿ ಮಾಡಲಿಕ್ಕಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಸೇರಿರುವ ನೀವೆಲ್ಲರೂ ಆದಷ್ಟು ಮಹಿಳೆಯರನ್ನೊಂದು ಸದಸ್ಯತ್ವವನ್ನು ತೆಗೆದುಕೊಳ್ಳಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರುವಂತೆ ಮಾಡಬೇಕು. ಬಹಳಷ್ಟು ಒಂದು ಬೃಹತ್ ಸಂಖ್ಯೆಯಲ್ಲಿ ನಾವು ಮಹಿಳೆಯರಲ್ಲಿ ಸೇರಿ ನಮ್ಮ ಮಹಿಳಾ ಸಂಘಟನೆಯನ್ನು ಒಂದು ತೋರಿಸುವಂತಹ ಒಂದು ಯೋಜನೆ ಅದಾಗಿದೆ. ಆದ್ದರಿಂದ ಆದಷ್ಟು ಮಹಿಳಾ ಕಾರ್ಯಕರ್ತರು ಈ ಭಾಗದಿಂದ ತುಂಬ ಮಂದಿ ಇದ್ದಾರೆ. ಅವರ ಹೆಸರುಗಳನ್ನು ಕೊಟ್ಟು ನಾನು ಬರ್ತೇನೆ ಅಥವಾ ನನ್ನ ಬ್ಲಾಕಿನ ಮಹಿಳಾ ಅಧ್ಯಕ್ಷರು ಚಂದ್ರಿಕಾ ರೈ ಅವರು ಬರ್ತಾರೆ. ಸೊ ನಿಮ್ಮ ಪ್ರತಿಯೊಂದು ವಾರ್ಡ್ಗಳಿಗೂ ನಾವು ಒಂದು ಭೇಟಿ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದರ ಒಂದು ಭಾಗವೇ ಈ ವಾರ್ಡ್ ಸಭೆ. ಬಹುಶಃ ಕೆಳಮಟ್ಟದ ಒಂದು ವಾರ್ಡ್ಗಳನ್ನು ಅವರ ಜನರೊಂದಿಗೆ ಸಂಪರ್ಕಿಸಿ ಅವರ ಸಮಸ್ಯೆ ಏನಿದೆ ಅದನ್ನೆಲ್ಲ ತಿಳಿದುಕೊಂಡು ಸೊ ಅದಕ್ಕೆ ಸ್ಪಂದಿಸುವಂತಹ ಒಂದು ಕೆಲಸವನ್ನು ಈ ನಾವು ವಾರ್ಡ್ ಸಭೆ ಮೂಲಕ ಮಾಡ್ತಿದ್ದೇವೆ. ಸೊ ನಾನು ಸಿಟಿ ಮಹಿಳಾ ಅಧ್ಯಕ್ಷೆಯಾಗಿದ್ದೇನೆ. ಸೊ ನಿಮ್ಮೆಲ್ಲರ ಸಹಕಾರ ನನಗೆ ಇರಲಿ. ಸೊ ಮಹಿಳಾ ಕಾರ್ಯಕರ್ತ ಆದಷ್ಟು ನಮ್ಮ ಉಳ್ಳಾಲ ನಗರಕ್ಕೆ ಸೇರಿಸುವಂತಹ ಒಂದು ಜವಾಬ್ದಾರಿ ನಿಮ್ಮ ಎಲ್ಲರ ಮೇಲಿದೆ. ಸೊ ಹಾಗೆ ಇಲ್ಲಿ ಯಾರು ಪ್ರಮುಖರಿದ್ದಾರೆ ಅವರು ಕೂಡ ಅಷ್ಟೇ ಮಹಿಳಾ ಕಾರ್ಯಕರ್ತರನ್ನು ಇಲ್ಲಿಂದ ಒಂದು ಮಹಿಳಾ ಸಭೆ ಅಂತ ಒಂದು ಮಾಡಿ ನಾವು ಖಂಡಿತವಾಗಿಯೂ ನಿಮ್ಮ ವಾರ್ಡ್ಗಳಿಗೆ ಬರ್ತೇವೆ. ಸೊ ಆಗ ಮಹಿಳೆಯರ ಸಂಘಟನೆ ಇನ್ನೂ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು. ನಗರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ನಗರ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ ಅವರನ್ನು ನಾನು ಸ್ವಾಗತಿಸಿದ ವೇದಿಕೆಯಲ್ಲಿರುವ ಮೋನಕ್ಕನವರಿದ್ದಾರೆ, ಅಮಿತಾ ಅಶ್ವಿನಿ ಅವರಿದ್ದಾರೆ, ಅಶ್ರಾಫ್ ಇದ್ದಾರೆ, ಬಾಜಿಲ್ ಇದ್ದಾರೆ. ಎಲ್ಲರನ್ನು ಒಂದೇ ಮಾತಲ್ಲಿ ಇಲ್ಲಿ ಸೇರಿರುವ ಹಾಗೂ ಇಲ್ಲಿ ಸೇರಿರುವ ಕಾಂಗ್ರೆಸ್ ನಾಯಕರುಗಳನ್ನು ಒಂದೇ ವಾಕ್ಯದಲ್ಲಿ ಅವರಿಗೆ ವಂದಿಸ್ತೇನೆ. ಹಾಗೂ ನಾನು ಹೇಳುವುದು ಇಷ್ಟೇ, ಈ ಭಾಗದಲ್ಲಿ ಉಸ್ಮಾನ್ ಮತ್ತು ಆಸಿಫ್ನವರು ಈ ಭಾಗದ ಜನರ ಎರಡು ಕಣ್ಣುಗಳಿದ್ದಾಗೆ. ಏಕೆಂದರೆ ಅವರು ಈ ಭಾಗದಲ್ಲಿ ಚರ್ಚಿ ಇರ್ಬೋದು, ಮಸೀದಿ ಇರ್ಬೋದು, ಹಾಗೂ ಇಲ್ಲಿ ಕೊರಗಜ್ಜನ ಸನ್ನಿಧಿ ಇರ್ಬೋದು. ಈ ಭಾಗಕ್ಕೆ ಇಂಟರ್ಲಾಕು, ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಅದನ್ನು ಅತ್ಯುತ್ತಮವಾಗಿ ಮಾಡಿ ತೋರಿಸಿದ್ದಾರೆ. ಅವರು ಒಮ್ಮೆ ಸೋಲಿರ್ಬೋದು ನಮ್ಮ ಒಳಸಂಚಿನಿಂದ, ಆದರೆ ಅವರು ಸೋಲಿಲ್ಲ, ಸೋಲುವಿನ ಗೆಲುವಿನ ಮೂಲ ಅಂತೆ. ಹಾಗೆ ಅವರು ಇನ್ನಷ್ಟು ಮತಗಳ ಅಂತರದಿಂದ ಗೆದ್ದು ಈ ಭಾಗದಲ್ಲಿ ನಮ್ಮ ಪುರಸಭೆಯನ್ನು ಸಂಪೂರ್ಣ ನಮ್ಮ ಕಾಂಗ್ರೆಸ್ಸಿನ ಬಲದಿಂದ ಅಧಿಕಾರಕ್ಕೆ ಬರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ನಾನು ಮುಗಿಸ್ತೇನೆ. ಆಯೋಜಕರಾಗಿರುವ ನಮ್ಮೆಲ್ಲರ ಹಿರಿಯ ಆಪ್ತರು ಎಲ್ಲರಿಗೂ ಇಡೀ ಕಲ್ಲಾಪುರ ಕೊಂಡಾಡುವ ಶ್ರೀ ಉಸ್ಮಾನ್ ಕಲ್ಲಾಪುರ ಅವರನ್ನು ಈ ಸಂದರ್ಭದಲ್ಲಿ ಆಹ್ವಾನಿಸುತ್ತೇನೆ. ನಾವೆಲ್ಲರೂ ಸ್ವಾರ್ಥಿಗಳಲ್ಲ. ನಮ್ಮೂರು ಅಭಿವೃದ್ಧಿ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಲ್ಲಾಪಿನ ಹೆಸರು ಎತ್ತರಕ್ಕೆ ಬೆಳಿಬೇಕು ಅಂತ ನಿಮ್ಮೆಲ್ಲರ ಆಸೆ ಇದೆ. ಅದೇ ಥರ ನೀವೆಲ್ಲರೂ ನನ್ನ ಮಾತು ಕೇಳಬೇಕು. ಯಾಕೆಂದರೆ ನಾವು ರಾಜಕೀಯಕ್ಕೆ ಬಂದದ್ದೇ ನಮ್ಮ ಈ ಕಲ್ಲಾಪಿನ ಅಭಿವೃದ್ಧಿ ಕಾಣಲಿಕ್ಕಾಗಿ. ನಾವು ಈ ಕಲ್ಲಾಪು ಜಂಕ್ಷನಿಂದ ಪಟ್ಲವರೆಗೂ ರೋಡು ಕಾಂಕ್ರೀಟೀಕರಣ ಮಾಡಿದ್ದು 14 ದಿವಸ ರಾತ್ರಿ ಹಗಲಲ್ಲದೆ ನಿಂತು ನಾವು ಮಾಡಿದ್ದೇವೆ. ಯಾಕೆಯೂ ನಮ್ಮ ಕಲ್ಲಾಪಿನವರು ಸಂತೋಷದಲ್ಲಿರಬೇಕು. ಕಲ್ಲಾಪಿನ ಎಲ್ಲ ಕಡೆ ಕಾಂಕ್ರೀಟ್ ಮತ್ತು ಎಲ್ಲ ನೀರಿನ ವ್ಯವಸ್ಥೆ, ಒಳಚರಂಡಿ ಎಲ್ಲ ಆಗಬೇಕು ಅಂತೇಳಿ ನಿಮ್ಮೆಲ್ಲರ ಆಸೆ ಇದೆ. ಅದೇ ಥರ ನಾವು ನಮ್ಮೆಲ್ಲರ ಮೆಚ್ಚಿನ ಶಾಸಕರು ಈ ರಾಜ್ಯದ ಸ್ಪೀಕರ್ ಆದ UT ಖಾದರ್ ಅವರ ಹತ್ರ ಹೇಳಿ ಎಲ್ಲ ಕಡೆ ಕಾಂಕ್ರೀಟ್ ಆಗ್ತದೆ. ಈಗ ಮುಂದಿನ ದಿನದಲ್ಲಿ 50 ಲಕ್ಷ ರೂಪಾಯಿ ಪೆಂಡಿಂಗ್ ಇಟ್ಟಿದ್ದೇವೆ ಯಾವ ಕಡೆಯಲ್ಲಿ ಆಗಬೇಕು ಅಂತೇಳಿ. ಒಂದು ನಮ್ಮ ಬೊಬ್ಬುಗಟ್ಟೆ ಇರೋ ಕಾಲೇಜು ಒಳಗೆ ಕಾಂಕ್ರೀಟೀಕರಣ, ಮತ್ತೊಂದು ಬೊಬ್ಬುಗಟ್ಟೆಯ ಹತ್ತಿರ ಒಂದು ರಸ್ತೆ ಇದೆ, ಮತ್ತು ಇಲ್ಲಿ ಇಕ್ಬಾಲ್ ಮಾಸ್ಟರ್ನವರ ಮನೆಯಿಂದ ಮೇಲೆ ತನಕ 2 ಕಾಂಕ್ರೀಟಿಂಗ್ ಆಗ್ತದೆ. ಮತ್ತು ಮುನವರ್ ಮಸೀದಿಯಿಂದ ಬರುವಾಗ ಮಸೀದಿಯವರು ನಮಗೆ ಅರ್ಜಿ ಕೊಟ್ಟಿದ್ದರು. ಅಲ್ಲಿ 150 ಮೀಟರ್ ಚರಂಡಿಯ ವ್ಯವಸ್ಥೆಗೆ ಇಟ್ಟಿದ್ದೇವೆ. ಮತ್ತು ಪಟ್ಲ ಮಸೀದಿಯ ಅಧ್ಯಕ್ಷರು ಕಮಿಟಿಯವರು ಮುಂದೆ ತಾನೇ 2 ದಿವಸ ಮೊದಲು ಅಲ್ಲಿ ಟಾಯ್ಲೆಟ್ ಆಗಬೇಕು, ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳುವಾಗ ನಾನು ಸ್ಪೀಕರ್ ಸಾಹೇಬರಿಗೆ ಹೇಳುವಾಗ ಮುಂದಿನದಲ್ಲಿ ಎಸ್ಟಿಮೇಷನ್ ಮಾಡಿ ಇಂಜಿನಿಯರ್ ಕರ್ಕೊಂಡು ಅದನ್ನು ಮಾಡುವಂಥ ಕೆಲಸಕ್ಕೆ ಅವರು ಹೇಳಿದ್ದಾರೆ. ನಿಮ್ಮೆಲ್ಲರ ಈ ಊರಿನ ಅಭಿವೃದ್ಧಿ ಆಗಬೇಕಾದರೆ ನೋಡಿ, ಲೋಕಲ್ ಮಾರ್ಕೆಟ್ ಇಲ್ಲಿ ಬಂದಿದೆ. ನಮ್ಮ ಊರಿನವರು ಇಲ್ಲದ್ರೆ ಮಂಗಳೂರಿಗೆ ಹೋಗಬೇಕಾಗಿತ್ತು. ಇಲ್ಲಿ ಹತ್ತಿರದಲ್ಲಿ ಕಾಂಪೌಂಡ್ ಹಾಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮೆಲ್ಲ ಶಾಸಕರಾದ UT ಖಾದರ್ ಅವರು. ಅವರ ಯಾವಾಗಲೂ ಈ ಕಲ್ಲಾಪಿನ ಪ್ರದೇಶಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದ್ದರು.
ಮುಂದಿನ ದಿನದಲ್ಲಿ ಈ ಕಂಬದ ಲೈಟು ಮೇಲಿಂದ ನೋಡಲಿಕ್ಕಿಲ್ಲ, ನೀವು ವೈರ್ ಎಲ್ಲ ಅಡಿಯಿಂದ ಬರ್ತದೆ. 30 ಕೋಟಿ ರೂಪಾಯಿ ಉಳ್ಳಾಲ ನಗರಸಭೆಗೆ ಇಟ್ಟಿದ್ದಾರೆ. ಮತ್ತು ನಿಮ್ಮ ನೀರಿನ ಸಮಸ್ಯೆ ನಮ್ಮ ಎಲ್ಲ ವಾರ್ಡುಗಳಿಗೆ ಇತ್ತು. ಮುಂದಿನ ದಿನದಲ್ಲಿ 2-3 ತಿಂಗಳಿಂದ ನಿರಂತರವಾಗಿ ನಿಮ್ಮ ಮನೆಗೆ ನೀರು ಬರುವಂಥ ಕೆಲಸ ಆಗ್ತದೆ. ಮತ್ತು ನಿಮ್ಮ ಯಾವುದೇ ಒಂದು ಮೂಲಭೂತ ಕೆಲಸ ಇದ್ದರೂ ನನಗೆ ಒಂದು ಫೋನ್ ಮಾಡಿದರೂ ನಿಮ್ಮ ಕೆಲಸ ಮಾಡಲಿಕ್ಕೆ ನಾವು UT ಖಾದರ್ ಅವರ ಹತ್ರ ಹೇಳಿ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಮ್ಮೆಲ್ಲರ ಆಶೀರ್ವಾದ ಏನೆಂದರೆ, ನೀವು ನಮ್ಮ ಊರಿನ ಹೆಸರನ್ನು ಎತ್ತರಕ್ಕೆ ಬೆಳೆಸಬೇಕಾದರೆ ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು. ನೀವೆಲ್ಲರೂ ನಮಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸಹಕಾರ ಮಾಡಿದರೆ ಸಾಕು. 5 ವರ್ಷ ನಿಮ್ಮ ಸೇವೆ ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಇಷ್ಟು ಕೆಲಸ ಎಲ್ಲ ಮಸೀದಿಗಳ ಮುಂದೆ ಇಂಟರ್ಲಾಕ್ ಮಾಡಿದ್ದು ನಿಮ್ಮ ಯಾರ ಹತ್ರ ಕೇಳಿ ಮಾಡಿದ್ದಲ್ಲ. ನಮ್ಮ ಊರಿನಲ್ಲಿ ಅಭಿವೃದ್ಧಿ ಆಗಬೇಕು, ನೀರಾಗಬೇಕು ಅಂತೇಳಿ ಎಷ್ಟೋ ಬೋರ್ವೆಲ್ಗಳು ನಾವು ಮಾಡಿದ್ದೇವೆ. ಯಾಕೆ ಮುಂದೆ ಎಲ್ಲ ವಾರ್ಡ್ಗಳಲ್ಲಿ ಪಬ್ಲಿಕ್ ಸೇರಿಕೊಂಡು ಅದಾಗಬೇಕು ಇದಾಗಬೇಕು ಅಂತ ಹೇಳ್ತಾರೆ. ನಮ್ಮ ಕಲ್ಲಾಪಿನ ಊರಿನ ಎಲ್ಲ ವಾರ್ಡ್ಗಳಿಗೂ ನಾವು ನಮ್ಮ ವಾರ್ಡೇ ನೋಡಲಿಲ್ಲ. ನಮ್ಮ ಹತ್ತಿರದ ವಾರ್ಡು ಎಲ್ಲ ಸಂಪರ್ಕ ಇರುವಂಥ ವಾರ್ಡು. ಈ ವಾರ್ಡಿನಲ್ಲಿ ಯಾವುದೇ ಮೂಲಭೂತ ಕೆಲಸಗಳು ಆಗಬೇಕು ಅದು ನಾವು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಉಳ್ಳಾಲ ನಗರಸಭೆಯನ್ನು ಕಲ್ಲಾಪಿನ ನಂಬರ್ 1 ಆಗಿ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಿಮ್ಮೆಲ್ಲ ಯುವಕರು ನಮಗೆ ಸಹಕಾರ ಬೇಕು. ನೀವು ಸಹಕಾರ ಕೊಟ್ಟರೆ ಮಾತ್ರ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ನಾವು 2 ಸರ್ತಿ ನಗರಸಭೆ ಸದಸ್ಯರಾದರೂ ನಿಮ್ಮಿಂದಾಗಿದೆ. ಸೋಲು ಗೆಲು ರಾಜಕೀಯದ ಅದೊಂದು ಅಂಗ. ಅದರಲ್ಲಿ ನಾವೊಂದು ತಲೆಬಿಸಿ ಮಾಡುವುದಿಲ್ಲ. ಸೋಲಿದ್ದವನು ಗೆಲ್ತಾನೆ, ಮೇಲೆ ಹೋದವನು ಕೆಳಗೆ ಬರ್ತಾನೆ, ಕೆಳಗೆ ಹೋದವನು ಮೇಲೆ. ರಾಜಕೀಯದ ಅದೊಂದು ಹಂತ. ಅದಕ್ಕಾಗಿ ನೀವು ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಈ ಊರಿನ ಅಭಿವೃದ್ಧಿಗಾಗಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಮಾಡಿ ನೀವೆಲ್ಲರೂ ನಮಗೆ ಸಹಕಾರ ಮಾಡಿದರೆ ನಗರಸಭೆಯಲ್ಲಿ ನಾವು ಬಹುಮತದಿಂದ ಬಂದು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಮ್ಮ ಸಮಾಜ ಸೇವಕರಾದ ನಮ್ಮ ವಾರ್ಡಿನ ಸಾಪಿ ಬೊಬ್ಬುಗಟ್ರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ನಮ್ಮ ಹಿರಿಯರ ನಮ್ಮ ಅಂಗವಿಕಲ ಆದರೂ ನಮ್ಮ ಕಲ್ಲಾಪಿನ ಎಲ್ಲ ಯುವಕರನ್ನು ಮಕ್ಕಳನ್ನು ಅವರನ್ನು ಜೀವವನ್ನು ಬದುಕಿಟ್ಟು ಅವರನ್ನು ಜನರನ್ನು ಸೇವೆ ಮಾಡ್ತಾ ಇರುವಂಥ ನಮ್ಮ ಬಸೀರ್ ಹಮೀದ್ ಅವರಿಗೆ ನಾವು ಸರ್ಕಾರದಲ್ಲಿ ನಮ್ಮ ಶಾಸಕರ ಹತ್ರ ಸ್ಪೀಕರ್ ಹತ್ರ ಮಾತಾಡಿ ಅವರನ್ನು ಪರ್ಮನೆಂಟ್ ಮಾಡಲಿಕ್ಕಾಗಿ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿಕೊಂಡು ನಾವು ಮಾಡ್ತೇವೆ. ನಿಮ್ಮ ಹತ್ರ ನಮಗೆ ಯಾವಾಗಲೂ ಅಭಿಮಾನಗಳಿದೆ. ಅವರ ನಮಾಜ್ ಮಾಡುವಾಗ ನೋಡುವಾಗ ಗೊತ್ತಾಗ್ತದೆ ಅವರ ಕಾಲಿನ 2 ತುಂಡಾಗಿದೆ. ಅವರು ನಮಾಜ್ ಮಾಡುವಾಗ ತುಂಬ ಬೇಸರ ಆಗ್ತದೆ. ಹೈವೇಯಲ್ಲಿ ನಿಂತು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಸೇವೆ ಮಾಡುತ್ತಾ ಇರುವ ಈ ಹಮೀದ್ ಅವರಿಗೆ ನಾವು ಏನೆಲ್ಲ ಸಹಕಾರ ಮಾಡಬೇಕು ಖಂಡಿತವಾಗಿಯೂ ಅವರಿಗೆ ನಾವು ಮಾಡ್ತೇವೆ. ನೀವು ಈ ಊರಿನವರು ಅವರಿಗೆ ಸಹಕಾರ ಮಾಡಬೇಕು. ಅದಕ್ಕಾಗಿ ನೀವೆಲ್ಲರೂ ನಾವು ಅಭಿವೃದ್ಧಿ ಕೊಳ್ಳಬೇಕಾದರೆ ಅವರು ಹಮೀದ್ನವರು ಈ ನಮ್ಮ ಹೈವೇಯಲ್ಲಿ ನಿಂತು ನಮ್ಮ ಹೆಂಡತಿ ಮಕ್ಕಳು ಹೋಗುವಾಗ ಅವರನ್ನು ಆ ಕಡೆ ಈ ಕಡೆ ನಮ್ಮ ಮದ್ರಸೆ ಇದೆ, ಶಾಲೆ ಇದೆ, ಎಲ್ಲ ಮಕ್ಕಳನ್ನು ಆ ಕಡೆ ಈ ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಧಿಕಾರಿಗಳ ಕೆಲಸ 5 ಗಂಟೆವರೆಗೆ 10-11 ಗಂಟೆವರೆಗೂ ನಮ್ಮ ಸೇವೆ ಮಾಡ್ತಾ ಇರುವ ಈ ಹಮೀದ್ ಅವರಿಗೆ ನಾವು ಸನ್ಮಾನ ಮಾಡುತ್ತೇವೆ. ಮತ್ತು ನಮ್ಮ ಈ ವಾರ್ಡಿನ ಗುರಿಕಾರ ಇದ್ದಾರೆ ಬೊಬ್ಬುಗಟ್ಟೆ, ಅವರು ಸಮಾಜ ಸೇವಕರು, ಅವರಿಗೂ ಸನ್ಮಾನ ಮಾಡಲಿಕ್ಕಿದೆ. ಮತ್ತು ನಮ್ಮ ಮಸೀದಿಯ ಅಧ್ಯಕ್ಷರಿದ್ದಾರೆ, ಅವರಿಗೆ ಸನ್ಮಾನ ಮಾಡಲಿಕ್ಕಿದೆ. ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಸನ್ಮಾನ ಮಾಡಲಿಕ್ಕಿದೆ. ನಮ್ಮ ಮಹಿಳಾ ಅಧ್ಯಕ್ಷರು ಅವರಿಗೂ ನಾವು ಸನ್ಮಾನ ಮಾಡಲಿಕ್ಕಿದೆ. ನಮ್ಮ ಹಿದಾಯತ್ ನಗರದ ಕುಂಜಮಾನಕ್ಕನವರು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಶಾಸಕರಿಗೆ ಹತ್ತಿರವಾದ ಇಂಥ ಕುಂಜಮಾನಕ್ಕನವರು ಅವರಿಗೂ ನಾವು ಸನ್ಮಾನ ಮಾಡಲಿಕ್ಕಿದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಅವರನ್ನು ಒಂದೇ ಸರ್ತಿ ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಅಧ್ಯಕ್ಷೆಗೆ ಬಿಟ್ಟುಕೊಡಲಿಕ್ಕೆ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಅವರು ಎಲ್ಲ ವಾರ್ಡ್ಗಳಿಗೆ ಹೋಗಲಿಕ್ಕಿದೆ. ನೀವೆಲ್ಲರೂ ನಿಮಗೆ ನಾವು ಊಟ ವ್ಯವಸ್ಥೆ ಮಾಡಿದ್ದೇವೆ. ನೀವೆಲ್ಲರೂ ನನ್ನ ಇಟ್ಟು ಪ್ರೀತಿಯಿಂದ ಬಂದಿದ್ದೀರಿ. ನೀವೆಲ್ಲರೂ ಊಟ ಮಾಡಿ ಹೋಗಬೇಕು ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಳ ನಗರಸಭೆಯ ಈ ಕಲ್ಲಾಪ್ ವಾರ್ಡ್ನಲ್ಲಿ ಇವತ್ತು ನಮ್ಮ ಉಸ್ಮಾನ್ ಕಲ್ಲಾಪ್ರವರ ನೇತೃತ್ವದಲ್ಲಿ ನಡೆಯತಕ್ಕಂಥ ವಾರ್ಡ್ ಸಭೆ.
ಈ ವಾರ್ಡ್ ಸಭೆಯಲ್ಲಿ ನಮ್ಮೊಂದಿಗೆ ಆಸೀನರಾಗಿದ್ದಾರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ರವರು, ಅದೇ ರೀತಿ ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ನಮ್ಮೆಲ್ಲ ನಾಯಕರು ಆದಂಥ ಮೊಹಮ್ಮದ್ ಮೋಹನ್ರವರಿದ್ದಾರೆ. ನಗರ ಮಹಿಳಾ ಅಧ್ಯಕ್ಷರಾದಂಥ ಅಮಿತಾ ಅಶ್ವಿನ್ರವರು, ಅದೇ ರೀತಿ ನಮ್ಮ NSUಯ ಅಧ್ಯಕ್ಷರಾದ ಸಾಹಿಲ್ ಮಂಜೂರ್ರವರು, ಅಸಂಘಟಿತ ಘಟಕದ ಅಧ್ಯಕ್ಷರಾದಂಥ ಅಶ್ರಫ್ ಉಲ್ಲಾಲ್ರವರು, ಅದೇ ರೀತಿ ನಮ್ಮ ಮಸೀದಿಯ ಮಾಜಿ ಅಧ್ಯಕ್ಷರು, ಅದೇ ರೀತಿ ನಮ್ಮ ಈ ಕಲ್ಲಾಪ್ ಮಸೀದಿಯ ಅಧ್ಯಕ್ಷರುಗಳು, ಅದೇ ರೀತಿ ನಮ್ಮ ಕಿಸಾನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದಂಥ ಉಸ್ಮಾನ್ ಕಲ್ಲಾಪ್ರವರು, ಆಸೀಫ್ರವರು, ಬಾಜಿಲ್ ಡಿಸೋಜ್ರವರು, ಶಾಫಿ ಬಬ್ಬುಕಟ್ಟೆಯವರು, ನಮ್ಮ ಬ್ಲಾಕಿನ ಕಾರ್ಯದರ್ಶಿಗಳಾದಂಥ ಮನ್ಸೂರ್ ಮಂಚಿಲ್ರವರು ಸೇರಿದಂಥ ಎಲ್ಲ ನಾಯಕರುಗಳೇ, ಇವತ್ತು ಭಾಳ ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ನಾಯಕರಾದಂಥ ಈ ಕ್ಷೇತ್ರದ ಶಾಸಕರು, ನಮ್ಮ ನಾಯಕರು, ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದ UT ಖಾದರ್ ಅವರು 3 ತಿಂಗಳ ಈ ಬರುವ 1ನೇ ತಾರೀಕಿಗೆ ನಮ್ಮ ನಗರದ ಅವಧಿ ಮುಕ್ತಾಯ ಆಗ್ತದೆ. ಅದ ನಂತರ ಒಂದು 2 ತಿಂಗಳಲ್ಲಿ ಚುನಾವಣೆ ಬರ್ತದೆ. ಈ ಚುನಾವಣೆ ಬರುವಾಗ, ನಗರಸಭೆ ಚುನಾವಣೆ ಬರುವಾಗ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಅದು ಕೂಡ ಡಿಸೆಂಬರ್ಗೆ ಮುಗಿಯುತ್ತದೆ. ಅಲ್ಲಿ ಕೂಡ ಚುನಾವಣೆ ಬರ್ತದೆ, ಒಟ್ಟೊಟ್ಟಿಗೆ ಆಗ್ತದೆ. ಅದರಿಂದ ಇವಾಗಲೇ ನೀವು ಪ್ರತಿ ವಾರ್ಡಿಗೆ ಹೋಗಿ ಅಲ್ಲಿಯ ರೂಪುರೇಷೆಗಳು ಹೇಗಿದೆ, ಯಾವ ರೀತಿ ಸಭೆಗಳು ನಡೀತಾ ಇದೆ, ಅಲ್ಲಿಯ ಎಲ್ಲ ಮಾಹಿತಿಗಳು ನನಗೆ ತಿಳಿಸಬೇಕಂತೇಳಿ ನಮಗೆ ಆದೇಶವನ್ನು ನೀಡಿದ್ದಾರೆ. ಆ ಪ್ರಕಾರವಾಗಿ ಇವತ್ತು 10-20 ವಾರ್ಡ್ಗಳ ಸಭೆ ಆಯಿತು. ಇವತ್ತು ಕೂಡ ಭಾಳ ಒಳ್ಳೆಯ ರೀತಿಯ ಕಾರ್ಯಕ್ರಮದ ಇವೆಲ್ಲ ಮಾಡಿದ್ದೀವಿ. ಈ ಭಾಗಕ್ಕೆ ಅನೇಕ ಯೋಜನೆಗಳನ್ನು ನಮ್ಮ UT ಖಾದರ್ ತಂದಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನಮ್ಮ ಕೋಟೆಪುರದಿಂದ ಬೋಳಾರಕ್ಕೆ ದೊಡ್ಡ ಮಟ್ಟದ ಸೇತುವೆ 200 ಕೋಟಿ ರೂಪಾಯಿದ್ದು. ಅದಲ್ಲದೆ ಈ ಭಾಗಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಕುಡಿಯುವ ನೀರು ಇದೆಯಾ, ಅದೇ ರೀತಿ ನಮ್ಮ ಉಳ್ಳಾಲ ನಗರಸಭೆ ವ್ಯಾಪ್ತಿ, ಅದೇ ರೀತಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ 24 ಗಂಟೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಇಲ್ಲದ್ರೆ ನಾನು ಬರುವ ಸಲ ಚುನಾವಣೆಗೆ ನಿಲ್ಲುವುದಿಲ್ಲ ಅಂತ ಹೇಳಿಕೊಂಡು ನಮ್ಮ ಮುಖ್ಯಮಂತ್ರಿಗಳು ತಿಳಿಸಿದಾಗ ಅದಕ್ಕೆ ಬೇಕಾದಷ್ಟು ಅನುದಾನವನ್ನು ಇಟ್ಟು ಈ ಭಾಗದಲ್ಲಿ ಎಲ್ಲ ಕೂಡ ಇಂಪ್ಲಿಮೆಂಟೇಷನ್ ಆಗ್ತದೆ. ನಿಮಗೆಲ್ಲರಿಗೂ ಕೂಡ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗ್ತಾಯಿದೆ. ಅದಲ್ಲದೆ ಮುಂಬೈ ನಗರದಲ್ಲಿ, ಅದೇ ರೀತಿ ನಮ್ಮ ಮಂಗಳೂರಿನ ಮಣ್ಣಗುಡ್ಡ ಭಾಗದಲ್ಲಿ ಎಲ್ಲ ವೈರ್ಗಳನ್ನು ನಮ್ಮ ಭೂಗತ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಫ್ಲ್ಯಾಟ್ ಸಿಸ್ಟಮ್ ಬರುವಾಗ ತೊಂದರೆ ಆಗ್ತದೆ, ಅಪಾಯ ಆಗ್ತದೆ ಅಂತ ತಿಳ್ಕೊಂಡು ಭೂಗತ ವಿದ್ಯುತ್ ಲೈನನ್ನು ಸುಮಾರು 200 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ದಾರೆ. ಇವತ್ತು ಟೆಂಡರ್ ಆಗುವಂಥ ಹಂತದಲ್ಲಿದೆ. ಅದಲ್ಲದೆ ಅನೇಕ ಕೆಲಸ ಕಾರ್ಯಗಳು, ನೀವು ತೊಕ್ಕೊಟ್ಟು ಜಂಕ್ಷನ್ನಿಂದ ಚೊಂಬುಗುಡ್ಡೆಗೆ ಹೋಗೋ ನೀವು ನೋಡಿದೆ, ಸಪೂರವಾದ ರಸ್ತೆ ಇತ್ತು. ಇವಾಗ ಭಾಳಷ್ಟು ಚಂದ ರಸ್ತೆ, ಫುಟ್ಪಾತ್, ಅದಕ್ಕೆ ಇನ್ನು ಸೈಡಿಗೆಲ್ಲ ಬರುವಾಗ ಭಾಳಷ್ಟು 25 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಿದ್ದಾರೆ. ಅದಲ್ಲದೆ ನಗರೋತ್ಪನ್ನದಲ್ಲಿ ಕೂಡ ಪ್ರತಿಯೊಂದು ವಾರ್ಡಿಗೆ ಕೂಡ ಹೆಚ್ಚಿನ ಅನುದಾನವನ್ನು ಇಟ್ಟು ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಅನುದಾನವನ್ನು ಕೂಡ ಇಟ್ಟು ಈ ಭಾಗಕ್ಕೆಲ್ಲ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿದ್ದು ನಮ್ಮ ಉಸ್ಮಾನ್ ಕಲ್ಲಾಪ್ರವರು. ಯಾಕಂತ ಹೇಳಿದರೆ ಅವರು ಸೋತರು ಕೂಡ 5 ವರ್ಷ ಅವರಿಗೆ ಸೋತ ಚಿಂತೆ ಇಲ್ಲ, ಅವರಿಗೆ ಕೆಲಸ ಮಾಡುವುದೇ ಚಿಂತೆ. ಆದರೆ ಪ್ರತಿ ಸಲ ಕೂಡ ನಮ್ಮ ಶಾಸಕರ ಚರ್ಚೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಯಾರು ಇಡಬೇಕಂತ ತಿಳಿಸಿದಾಗ ಆದಷ್ಟು ಹೆಚ್ಚಿನ ಅನುದಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಮುಸ್ತಾಫರವರಿಗೆ ಕೂಡ ಕೊಟ್ಟಿದ್ದಾರೆ, ದಿನೇಶ್ ರೈ ಅವರಿಗೆ ಕೊಟ್ಟಿದ್ದಾರೆ. ದಿನೇಶ್ ರೈ ಅವರ ಕೆರೆಬೈಲು ವಾರ್ಡ್ನಲ್ಲಿ ನಮ್ಮ ಮೂಡಾ ಅಧ್ಯಕ್ಷರು ಸುಮಾರು 70 ಲಕ್ಷ ರೂಪಾಯಿಯ ಅನುದಾನದಲ್ಲಿ ಅಲ್ಲಿ ಕೆರೆ ಅಭಿವೃದ್ಧಿಯನ್ನು ಕೂಡ ಆ ಭಾಗದಲ್ಲಿ ಮಾಡಿದ್ದಾರೆ. ಗೆದ್ದವರಿಗಿಂತ ಕೂಡ ಸೋತವರಿಗೆ ಹೆಚ್ಚು ಅನುದಾನವನ್ನು ಇಟ್ಟಿದ್ದಾರೆ. ಯಾಕಂತೇಳಿ ಇವರು ನಾಯಕರು. ಮುಂದೆ ಈ ನಾಯಕರು ನಮ್ಮ ನಗರಸಭೆಯಲ್ಲಿ ಇಲ್ಲದ ಕಾರಣ ನಮ್ಮ ನಗರಸಭೆ ಕೂಡ ಅಲೋಮಯ ಆಗಿದೆ, ಹೇಳಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿ ಅಂಥ ಸ್ಥಿತಿ. ಯಾಕೆ ಈ ನಾಯಕರನ್ನು ನೀವು ಕಳಿಸಿದರೆ ಅಲ್ಲಿ ಬೇಕಾದಷ್ಟು ಅನುದಾನವನ್ನು ತಂದು ಈ ಭಾಗ ಉಳ್ಳಾಲ ನಗರಸಭೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಎಂಬ ವಿಶ್ವಾಸ ನಮಗೆಲ್ಲರಿಗಿದೆ. ಅದೇ ರೀತಿ ಚುನಾವಣೆಗಳು ಕೂಡ ಬರ್ತಾ ಇದೆ. ಬಂದಾಗ ಒಮ್ಮೆ ಸೋಲ್ಬೋದು, ಮತ್ತೊಬ್ಬೆ ಗೆಲ್ಲಲಿಕ್ಕೆ ಅವಕಾಶಗಳಿದೆ. ಸೋತಾಗ ಮಾತ್ರ ನಮಗೆ ಗೊತ್ತಾಗೋದು, ಒಬ್ಬ ಜನರ ವ್ಯಾಲ್ಯೂ ಗೊತ್ತಾಗೋದು ಸೋತಾಗ ಮಾತ್ರ. ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಉಸ್ಮಾನ್ ಕಲ್ಲಾಪ್ ಅಂತೇಳಿ, ನಾನು ಹೇಳಬೇಕಾಗಿಲ್ಲ. ಅದಲ್ಲದೆ ಇಷ್ಟು ದೊಡ್ಡವನ್ನು ಕೆಲಸ ಮಾಡಿದಾಗ ನಿಜವಾಗಿ ಜನರಿಗೆ ಬೇಸರ ಆಗೋದಂತ ಹೇಳಿದರೆ, ನನ್ನೊಂದು ತೋಡು ರಿಪೇರಿ ಮಾಡಲಿಲ್ಲ, ನನಗೊಂದು 5 ಲಕ್ಷದ ರಸ್ತೆ ಮಾಡಲಿಲ್ಲ, ನನಗೆ ಸಣ್ಣ ರಸ್ತೆ ಆಗಬೇಕು, ಇಂಥದ್ದೆಲ್ಲ ವಾರ್ಡಲ್ಲಿ ಬರ್ತದೆ. ಅದಕ್ಕೆ ಬೇಕಾಗಿ ಮೊನ್ನೆ ಶಾಸಕರು ಈ ಭಾಗದಲ್ಲಿ ಉಳ್ಳಾಲ ನಗರಸಭೆಯ ಪ್ರತಿಯೊಂದು ವಾರ್ಡಿಗೆ ಕೂಡ 10 ಲಕ್ಷ ಅನುದಾನ ಇಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ಕೆಲಸ ಆಗಬೇಕು. ನೀವು ಕೂಡ ದೊಡ್ಡ ಕೆಲಸ ಆಗುವ ನೀವು ಕೂಡ ಚಿಂತೆ ಮಾಡೋದಿಲ್ಲ. ನಮ್ಮ ಮನೆ ಬಾಗಿಲಿ ಸಣ್ಣ ರಸ್ತೆ ಆಗದಿದ್ದರೆ
ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಕಷ್ಟ ಆಗ್ತದೆ. ನಾವೆಲ್ಲ ಮೊದಲು 10, 20, 30 ವರ್ಷ ಈ ಕಾಗದ ಇಟ್ಕೊಂಡು ಮನೆ ಮನೆಗೆ ಬಾಗಿ, ನಾನು ಮತ್ತು ಮೋನಕ್ಕೆಲ್ಲ ಮನೆ ಮನೆ ಬಾಗಿಲಿ ಹೋದವರು. ಅಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡುವಾಗ ಯಾರು ಕೂಡ ಮಾಡೋದಿಲ್ಲ. ಈ ಸಣ್ಣ ಸಣ್ಣ ಚುನಾವಣೆ ಬಂದಾಗ ಸಣ್ಣ ಸಣ್ಣ ಕೆಲಸಗಳಾಗದಿದ್ದರೆ ಕಿರಿಕಿರಿ ಮಾಡ್ತಾರೆ, ಓಟ್ ಹಾಳಾಗ್ತದೆ, ಇಂಥ ಪರಿಸ್ಥಿತಿಗಳೆಲ್ಲ ಆಗುವಂಥದ್ದು. ಆದ್ದರಿಂದ ಈ ಭಾಗಕ್ಕೆ ಕೂಡ 50 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿಟ್ಟಿದ್ದಾರೆ. ಯಾಕಂದರೆ ಬಂದ ನಂತರ ನಾನು ಎಲ್ಲಿ ಕೆಲಸ ಮಾಡಬೇಕಂತೇಳಿ ಉಸ್ಮಾನ್ ಹತ್ರ ಕೇಳಿ ಈ ಭಾಗದಲ್ಲಿ ಎಲ್ಲ ಕೆಲಸವನ್ನು ಕೂಡ ಅವರು ಮಾಡಲಿಕ್ಕೆ ಅನುದಾನವನ್ನು ಇಟ್ಟಿದ್ದಾರೆ. ಅದಲ್ಲದೆ ಮೊನ್ನೆ ತಾನೇ ಕೂಡ 10 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೆ ಜನರಿಗೆ ಕೂಡ ಕೊಟ್ಟು ಉಸ್ಮಾನ್ರಿಗೆ ಕೂಡ ಹೆಚ್ಚು ಕೊಟ್ಟಿದ್ದಾರೆ. ಯಾಕಂತೇಳಿ ಉಸ್ಮಾನ್ ನೆಕ್ಸ್ಟ್ ಸಾರಿ ನಮ್ಮ ಒಂದು ನಗರಸಭೆಯ ಕೌನ್ಸಿಲ್ ಆಗಬೇಕಂತ ತಿಳ್ಕೊಂಡು, ಅದೆಲ್ಲ ಇಂಥವರೆಲ್ಲ ಇದ್ದರೆ ಪಕ್ಷಕ್ಕೆ ನಮಗೆ ಗಟ್ಟಿ ಆಗ್ತದೆ. ಆದ್ದರಿಂದ ಉಸ್ಮಾನ್ರವರು ಈ ಭಾಗದಲ್ಲಿ ಎಷ್ಟು ಪ್ರಚಲಿತರಾದಂತೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಅನುದಾನ ಕೂಡ ಬಂದಿದೆ, ಕೆಲಸ ಆಗಿದೆ. ಇನ್ನು ಕೂಡ ಸಣ್ಣ ಸಣ್ಣ ಕೆಲಸಗಳು ಕೂಡ ಈ ಭಾಗದಲ್ಲಿ ಆಗ್ತದೆ. ಅದಲ್ಲದೆ ನಮ್ಮ ಮೂಡದ ನಮ್ಮ ಮಾಜಿ ಅಧ್ಯಕ್ಷರಾದ ಮಾಜಿ ಉಳ್ಳಾಳ ಬ್ಲಾಕಿನ ಮಾಜಿ ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ನಂತರ ಮುಕ್ಕಚ್ಚೇರಿ ಮಸೀದಿಯ ಕೆರೆ ಕೂಡ ಅನುದಾನವಿಟ್ಟಿದ್ದಾರೆ. ಅದಲ್ಲದೆ ಹಳೇಕಲ ಮಸೀದಿಯ ಕೆರೆ ಅಭಿವೃದ್ಧಿ ಕೂಡ ಇಟ್ಟಿದ್ದಾರೆ. ಅದಲ್ಲದೆ ಇನ್ನು ಈ ರಸ್ತೆ ಆಗುವಾಗ ಅಲ್ಲಿ ಕೂಡ ಪಾರ್ಕಿನ ವ್ಯವಸ್ಥೆ ಆಗ್ತದೆ. ಹರೇಕಳದಲ್ಲಿ ಕೂಡ ಡ್ಯಾಮಿನ ಹತ್ತಿರ ದೊಡ್ಡ ಪಾರ್ಕಿನ ವ್ಯವಸ್ಥೆಗೆ ಅನುದಾನ ಇಟ್ಟಿದ್ದಾರೆ. ಇದೆಲ್ಲ ಆದದ್ದು ಅಂತ ಹೇಳಿದರೆ ನಮ್ಮವರೇ ಅಧ್ಯಕ್ಷರಾದ ಕಾರಣ ನಮಗೆ ಅನೇಕ ಯೋಜನೆಗಳು ತರಲಿಕ್ಕೆ ಆಗ್ತದೆ. ಇಲ್ಲಿ ಕೂಡ ಅನೇಕ ರಸ್ತೆಗಳಿಗೆ ಕೂಡ ಅನುದಾನವನ್ನು ಮೂಡಾದವರು ಇಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಅಭಿವೃದ್ಧಿ ಆಗಿದೆ. ಇನ್ನು ಕೆಲಸ ಇರುವಂಥದ್ದು ನಿಮ್ಮ ಕೆಲಸ ನಾಡದು. ಅದಲ್ಲದೆ ನಮ್ಮ ಶಾಸಕರಿಗೆ ಬೇರೆ ಒಂದು ಚಿಂತನೆ ಇದೆ. ಯಾಕಂತ ಹೇಳಿದರೆ ನಾಡದು ಒಂದು ಮಹಿಳಾ ಸಮಾವೇಶ ಮಾಡಬೇಕು. ಸರ್ಕಾರ ಅನೇಕ ಯೋಜನೆಗಳನ್ನು ಕೂಡ ಮಹಿಳೆಯರಿಗೆ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ DKC ಅವರ ಸರ್ಕಾರ ಅನೇಕ ಯೋಜನೆಗಳನ್ನು, ಪಂಚ ಗ್ಯಾರಂಟಿಯನ್ನು ಕೂಡ ನಿಮಗೆ ಮಹಿಳೆಯರಿಗೆ ಕೊಟ್ಟಿದೆ. ಆದ್ದರಿಂದ ನಮ್ಮ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಮಟ್ಟದ ಮಹಿಳಾ ಸಮಾವೇಶ ಮಾಡಬೇಕು ಅಂತ ತಿಳ್ಕೊಂಡು ಚಿಂತನೆ ಮಾಡಿದ್ದಾರೆ. ಅದರ ಎಲ್ಲ ಪೂರ್ವಭಾವಿ ಆಗಿ ನಾವು ಮೀಟಿಂಗನ್ನು ಮಾಡಿ ನಿಮ್ಮ ಭಾಗದಲ್ಲಿ ಕೂಡ ಮಹಿಳೆಯರನ್ನು ಸೇರಿಸಿ ವಾರ್ಡ್ ಸಭೆಯನ್ನು ಮಾಡಿ ಅಲ್ಲಿ ಕೂಡ ಉಸ್ತುವಾರಿಗಳನ್ನು ಹಾಕಿ, ಜಿಲ್ಲಾ ಕಾಂಗ್ರೆಸ್ನ ಮಹಿಳೆಯರನ್ನು ಉಸ್ತುವಾರಿ ಹಾಕಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ದಿವಸ ಯಾವ ದಿವಸ ಅಂತೇಳಿ ನಾವು ಫಿಕ್ಸ್ ಮಾಡ್ತೇವೆ. ಆ ದಿವಸ ನಿಮ್ಮ ವಾರ್ಡಲ್ಲಿ ಕೂಡ ಮಹಿಳೆಯರೆಲ್ಲ ಸೇರಿಸಿ, ಯಾಕಂತೇಳಿ ಇಷ್ಟು ಹಣ ನಿಮಗೆ ಅನುದಾನವನ್ನು ಕೊಟ್ಟಾಗ 1-2 ಗಂಟೆ ನೀವು ಒಂದು ಸಭೆಗೆ ಬರಬೇಕಂತೇಳಿ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಒಂದು ಶಕ್ತಿಯನ್ನು ನಾವು ಇಡೀ ರಾಜ್ಯದಲ್ಲಿ ತೋರಿಸಬೇಕಾಗುತ್ತೆ. ಮೊನ್ನೆ NSC ಅವರು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ NSCಗೆ ಹೆಸರು ಬಂದಿದೆ UT ಖಾದರ್ರಿಂದ. ಅದೇ ರೀತಿ ಮಹಿಳಾ ಸಮಾವೇಶ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿ ದೊಡ್ಡ ಮಟ್ಟದ ಹೆಸರು ತರಲಿಕ್ಕೆ ನಾವೆಲ್ಲ ನಾವು ಎಲ್ಲರೂ, ನಾನೊಬ್ಬನೇ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಹಿಳಾ ಅಧ್ಯಕ್ಷರು ಪ್ರಯತ್ನ ಮಾಡಿಸಲ್ಲ, ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿದರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅದಲ್ಲದೆ NSC ಅವರದೊಂದು ವಿಶೇಷ ಅಂತ ಹೇಳಿದರೆ ಅನೇಕ ಸಮಸ್ಯೆಗಳನ್ನು ಕೂಡ ಅವರು ನಿವಾರಿಸಿದ್ದಾರೆ. ಮೊದಲು ಪಾಸಾದರೂ ಕೂಡ ಡಿಗ್ರಿಯಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಪಾಸಾದಾಗ ಸರ್ಟಿಫಿಕೇಟ್ ಸಿಗ್ತಾ ಇರಲಿಲ್ಲ. 1 ವರ್ಷ ನಾವು ಕಾಯಬೇಕಾಗ್ತದೆ. ಜಾಬ್ ಸಿಕ್ಕಿದರೂ ಕೂಡ ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ UT ಖಾದರ್ರ ಒಂದು ಆದೇಶದಲ್ಲಿ ಅವರೆಲ್ಲ NSC ಅವರೆಲ್ಲ ಮನೆಗೆ ಅಲ್ಲಿ ಆಫೀಸ್ಗೆ ಹೋಗಿ ಕೆಲಸ ಮಾಡಿ, ಬ್ಯಾಂಗ್ಳೂರಲ್ಲಿ ಕೂಡ ಕೆಲಸ ಮಾಡಿ ಇವತ್ತು ಪಾಸಾಗಿ 1 ತಿಂಗಳಾಗುವಾಗ ನಮಗೆ ಸರ್ಟಿಫಿಕೇಟ್ ಸಿಗುವಂಥ ವ್ಯವಸ್ಥೆಯನ್ನು NSC ಅವರು ಮಾಡಿದ್ದಾರೆ. ಅದಲ್ಲದೆ ಅನೇಕ ಮಕ್ಕಳು ಸೀಟಿಲ್ಲದ ಸಂದರ್ಭದಲ್ಲಿ ಇವರು ಕರ್ಕೊಂಡೋಗಿ ಇಫ್ತಿಕಾರ್ ಸರ್ ಹತ್ರ ಅಥವಾ UT ಖಾದರ್ ಹತ್ರ ಸೀಟ್ ಮಾಡಿಕೊಟ್ಟದ್ದು NSC ಅವರು ಇದ್ದಾರೆ. ಆದರೆ ನೀವು ಕೂಡ ನಿಮ್ಮ ಮಕ್ಕಳು 18 ವರ್ಷದಿಂದ ಶಾಲೆಗೆ ಹೋಗುವಂಥ ಮಕ್ಕಳು ಖಂಡಿತವಾಗಿ NSCಗೆ ಸೇರಿಸಿ ಅವರು ಕೂಡ ಬಲಿಷ್ಠ ಆಗುವಂತೆ ನೀವು ಮಾಡಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಯುವಕರಿಗೆ ನಾವು ಅನೇಕ ಯುವಕರಿಗೆ ಕೂಡ ನಾವು ಪ್ರಾಧಾನ್ಯತೆ ಕೊಟ್ಟಾಗ ಅವರು ಕೂಡ ಮುಂದೆ ನಮ್ಮ ರಾಜಕೀಯದಲ್ಲಿ ಬರಲಿಕ್ಕೆ ಸಹಾಯ ಇದ್ದಾರೆ. ಆದ್ದರಿಂದ ಎಲ್ಲ ಕಡೆ ಕೂಡ ಇವತ್ತು ಸೇರ್ತಾ ಇದ್ದಾರೆ. ನಿಮ್ಮಲ್ಲಿ ಕೂಡ NSCಗೆ ಸೇರಿಸಿ ಅಂತ ಹೇಳಿದೆ. ಅದಲ್ಲದೆ ನಮ್ಮ ಅಸಂಘಟಿತ ಘಟಕ ಅನೇಕ ಕೂಲಿ ಕಾರ್ಮಿಕರಿಗೆ, ಎಲ್ಲ ರಿಕ್ಷಾ ಚಾಲಕರಿಗೆ ಎಲ್ಲ ವ್ಯವಸ್ಥೆಗಳು ಇದೆ. ಮೊನ್ನೆ ತಾನೇ ನಮ್ಮ ಅಧ್ಯಕ್ಷರು ಕೂಡ ಸಂತೋಷ್ ಲಾಡ್ರ್ ಅವರು ಕೂಡ ಮೊನ್ನೆ ಬಂದಿದ್ದರು. ಆದ್ದರಿಂದ ಅದರಲ್ಲಿ ಕೂಡ ಸ್ಮಾರ್ಟ್ಸ್ ಕಾರ್ಡ್ ಮಾಡಿಸಿ ಎಲ್ಲ ವ್ಯವಸ್ಥೆಯನ್ನು ಸಿಗುವಂತೆ ನಮ್ಮ ಅಧ್ಯಕ್ಷರು ಕೂಡ ಮಾಡಲಿಕ್ಕೆ ಇದ್ದಾರೆ. ಆದ್ದರಿಂದ ಇಷ್ಟನ್ನು ಹೇಳಿ ಉಸ್ಮಾನ್ರವರ ಕಾರ್ಯಕ್ರಮ ಒಳ್ಳೆಯದಾಗಿದೆ ಅಂತ ಹೇಳಿಕೊಂಡು ಯಾರೆಲ್ಲ ಸನ್ಮಾನ ಮಾಡಲಿಕ್ಕಿದೆ ಅವರು ಕೂಡ ನಮ್ಮ ಅಭಿನಂದನೆ ಸಲ್ಲಿಸಿ UT ಖಾದರ್ರ ಬರ್ತ್ಡೇ ಕಾರ್ಯಕ್ರಮ ನಾಳೆ 8:45 ಗಂಟೆಗೆ ಸೋಮನಾಥೇಶ್ವರ ದೇವಸ್ಥಾನದ ಸೋಮೇಶ್ವರದಲ್ಲಿ ಪೂಜೆಯನ್ನು ಮಾಡಿ ನಂತರ ಒಂದು 15 ಜನರನ್ನು ನಾವು ನಿಟ್ಟೆ ಆಸ್ಪತ್ರೆ, ಅದೇ ರೀತಿ ಯನಪೊಯ ಆಸ್ಪತ್ರೆ, ಕನಜೂರು ಆಸ್ಪತ್ರೆಗೆ ರಕ್ತದಾನ ಶಿಬಿರಕ್ಕೆ ಕೂಡ ಕಳಿಸುವಂಥ ವ್ಯವಸ್ಥೆ ಇದೆ. ಅದ ನಂತರ ಅಭಯಾಶ್ರಮ, ಅದೇ ರೀತಿ 3 ಆಶ್ರಮಗಳಿಗೆ ಕೂಡ ಊಟದ ವ್ಯವಸ್ಥೆಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಅದಲ್ಲದೆ 4 ಗಂಟೆಗೆ ಬಹಿರಂಗವಾದಂಥ
ಸಭೆ ದೇರ್ಲಗಟ್ಟೆ ಮಾಡಿದಲ್ಲಿ ನಡೀತಿದೆ. ಈ ಸಭೆಗೆ ನೀವೆಲ್ಲರೂ ಕೂಡ ಬರಬೇಕಂತೇಳಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ನಡೆಸಿ ನನ್ನ ಮಾತನ್ನು ಕೊಳ್ಳಿರ್ತೀನಿ. ಅನುದಾನದಿಂದ ಸದ್ದಾಮನವರ ಮನೆಯಿಂದ ಹಮೀದಾಕನ ಮನೆಯವರೆಗೂ 10 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಮತ್ತು ಸ್ಯಾಮಂತಗುಡ್ಡೆ ಮಸೀದಿ ಕಂಪೌಂಡ್ ವಾಲ್ ಬೀಳ್ತದೆ ಅಂತೇಳಿ ಅದಕ್ಕೂ ಕಂಪೌಂಡ್ ವಾಲ್ ಆಗಿದೆ. ಅಲ್ಲಿ ತಾರಿಪಡ್ಪಿನ ಅಲ್ಲಿಂದ ಅಲ್ಲಿ ತನಕ ಡಾಮಾರೀಕರಣ ಆಗ್ತದೆ. ಮತ್ತು ಎಲ್ಲ ಕಡೆ ಮರ್ಕುರಿ ಮತ್ತು ಯಾವ ಕಡೆ ಏನೆಲ್ಲ ಮರಿಕುರಿಗೆ ಲೈಟ್ಗಳು ಮತ್ತು ಏನೆಲ್ಲ ಚರಂಡಿ ಏನೆಲ್ಲ ಇದ್ದರೂ ನನಗೆ ತಿಳಿಸಿ ಎಲೆಕ್ಷನ್ ಮೊದಲೇ ಈ ಕೆಲಸವನ್ನು ಮಾಡುವಂಥ ನಾವು ಶಾಸಕರಲ್ಲಿ ಮಾಡಿಸ್ತೇವೆ. ಏನು ಮೂಲಭೂತ ಕೆಲಸ ಇದ್ದರೂ ನನಗೆ ಫೋನ್ ಮಾಡಿ ನೀವು ತಿಳಿಸಬೇಕು. ಅದು ಎಮರ್ಜೆನ್ಸಿ ಆಗಿ ಮಾಡಲಿಕ್ಕೆ 50 ಲಕ್ಷ ರೂಪಾಯಿ ಈಗಲೇ ಇಟ್ಟಿದ್ದಾರೆ, ಮಂಜೂರಾಗಿದೆ. ಅದಕ್ಕೆ ನೀವು ಏನಿದ್ರು ನನಗೆ ಒಂದು ಫೋನ್ ಮಾಡಿ ಹೇಳಿ ಅಂತ ಹೇಳಲಿಕ್ಕೆ ಇಷ್ಟ. ಸಕ್ರಿಯ ಕಾರ್ಯಕರ್ತರು, ಸಮಾಜ ಸೇವಕರು, ಅದೇ ರೀತಿ ಉಳ್ಳಾಲ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಮಿತಾ ಮೇಡಮ್, ಅದೇ ರೀತಿ ನಮ್ಮ ಕಲ್ಲಾಪುರ ರಸ್ತೆಯಲ್ಲಿ ಇಡೀ ಎಲ್ಲರನ್ನು ರಸ್ತೆ ದಾಟಿಸುವ ಹಮೀದಾಕ, ಅದೇ ರೀತಿ ಕುಂಜ್ಮೋಹನ್ ಹಿದಾಯತ್ ನಗರ, ಅದೇ ರೀತಿ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು, ಅದೇ ರೀತಿ ಉಳ್ಳಾಲದ ಮತ್ತೊಬ್ಬ ಖ್ಯಾತ ಸಮಾಜ ಸೇವಕ ಸೋಷಿಯಲ್ ಫಾರೂಕ್ ಉಳ್ಳಾಲು, ಇವರಿಗೆಲ್ಲರಿಗೂ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಂದು ವಿಶೇಷ ಏನೆಂದರೆ ನಮ್ಮ ಈ ಹಮೀದಾಕನವರಿಗೆ ಇದು 116ನೇ ಸನ್ಮಾನ ಕಾರ್ಯಕ್ರಮ. ಇಡೀ ಉಳ್ಳಾಲದಲ್ಲಿ 116ನೇ ಸನ್ಮಾನ ಕಾರ್ಯಕ್ರಮ ಸ್ವೀಕರಿಸುತ್ತಿರುವವರು ಹಮೀದಾಕನವರು. ಅವರಿಗೆ ಭಗವಂತನು ಇನ್ನಷ್ಟು ಶಕ್ತಿ ತುಂಬಿಸಲೆಂಬುದನ್ನು ಹಾರೈಕೆ. ನಮ್ಮ ಕಾರ್ಯಕ್ರಮ ಮುಕ್ತಾಯ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯ ಕಿರಿಯ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ದಯವಿಟ್ಟು ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಸ್ಟಾರ್ಟ್ ಆಗಿದೆ. ಎಲ್ಲರೂ ಅಲ್ಲಿ ಊಟ ಮಾಡಿಯೇ ಕಾರ್ಯಕ್ರಮದಿಂದ ತೆರಳಬೇಕಾಗಿದೆ.